ಧರ್ಮಸ್ಥಳ ಇತ್ತೀಚೆಗೆ ಒಂದಿಲ್ಲ ಒಂದು ಕಾರಣದಿಂದ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತದೆ. ಹಿಂದೆಲ್ಲ ಧರ್ಮಸ್ಥಳ ತನ್ನ ಧರ್ಮದ ಕೆಲಸಕ್ಕೆ ಸುದ್ದಿಯಲ್ಲಿ ಇರುತ್ತಿತ್ತು. ಆದರೆ ಇತ್ತೀಚೆಗೆ ಕೆಲವು ಕುತಂತ್ರಿಗಳು ಮಾಡುತ್ತಿರುವ ಕೆಟ್ಟ ಕೆಲಸಗಳಿಂದ ಈ ಧರ್ಮಕ್ಷೇತ್ರಕ್ಕೆ ಕಳಂಕ ಬರುತ್ತಿದೆ. ಅದರಲ್ಲೂ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಒಬ್ಬ ಕಾರ್ಮಿಕ ಒಂದು ಸ್ಫೋಟಕ ರಹಸ್ಯವನ್ನ ಬಯಲಿಗೆ ಎಳೆದಿದ್ದಾನೆ. ಅವನು ಹೇಳುವ ಪ್ರಕಾರ ಸುಮಾರು ವರ್ಷಗಳಿಂದ ತಾನು ಧರ್ಮಸ್ಥಳದ ಸುತ್ತಮುತ್ತ ಹಲವಾರು ಶವಗಳನ್ನು ದಫನ್ ಮಾಡುತ್ತಿದ್ದೆ ಎಂದು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಹಲವಾರು ಅಸ್ಥಿಪಂಜರಗಳನ್ನು ಕೂಡ ಇತ್ತೀಚೆಗೆ ಹೊರಗೆ ತೆಗೆಯಲಾಗಿತ್ತು. ಇದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಅಸ್ಥಿಪಂಜರಗಳು ಮತ್ತು ಅದರಲ್ಲೂ 15ರಿಂದ 30 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳ ಅಸ್ಥಿಪಂಜರಗಳೇ ಜಾಸ್ತಿ ಇತ್ತು ಎಂದು ನಂಬಲಾಗಿದೆ. ಆದರೆ ಸ್ನೇಹಿತರೆ, ಈ ಅಸ್ಥಿಪಂಜರಗಳು ಹೆಣ್ಣು ಮಕ್ಕಳದ ಅಥವಾ ಗಂಡು ಮಕ್ಕಳದ? ಈ ಅಸ್ಥಿಪಂಜರಗಳು ಎಷ್ಟು ವಯಸ್ಸಿನವು? ಎಷ್ಟು ವರ್ಷಗಳ ಹಿಂದೆ ಈ ವ್ಯಕ್ತಿಗಳ ಸಾವಾಗಿತ್ತು? ಈ ಎಲ್ಲ ಶೋಧನೆಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋದಿಲ್ಲ, ಬದಲಾಗಿ ಇದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಾಡುತ್ತದೆ. ಆದರೆ ಅವರು ಈ ಎಲ್ಲ ಮಾಹಿತಿಯನ್ನ ಹೇಗೆ ಸಂಗ್ರಹಿಸುತ್ತಾರೆ? ಅಸ್ಥಿಪಂಜರಗಳ ಬಗ್ಗೆ ಇವರಿಗೆ ಯಾವ ರೀತಿ ಮಾಹಿತಿ ಇರುತ್ತದೆ? ಈ ಅಸ್ಥಿಪಂಜರಗಳನ್ನೆಲ್ಲ ಹೇಗೆ ಕಂಡುಹಿಡಿಯಲಾಗುತ್ತದೆ? ಬನ್ನಿ, ಅಸ್ಥಿಪಂಜರಗಳ ಬಗ್ಗೆ ಕೆಲವು ನಿಗೂಢ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ದೇಹ ಶವಪೆಟ್ಟಿಗೆಯಲ್ಲಿ ತುಂಬಾ ಆಳವಾಗಿ ಹೂಳಿದರೆ ಎಲ್ಲ ಅಂಗಾಂಗಗಳು ಕೊಳೆಯಲು ಸುಮಾರು 50 ವರ್ಷಗಳೇ ಬೇಕಾಗಬಹುದು ಮತ್ತು ಮೂಳೆಗಳು ಸಂಪೂರ್ಣವಾಗಿ ಕೊಳೆಯಲು 100 ವರ್ಷಗಳೇ ಬೇಕಾಗುತ್ತವೆ. ಆದರೆ ಹಾಗೆಯೇ ಈ ಶವಗಳನ್ನ ಹೂಳಿದರೆ ಅವುಗಳ ಅಂಗಾಂಗಗಳು ಬೇಗ ಕೊಳೆಯಲು ಪ್ರಾರಂಭಿಸುತ್ತವೆ ಮತ್ತು ಮೂಳೆಗಳು ಕೂಡ ಬೇಗನೆ ಹಾಳಾಗಿ ಹೋಗುತ್ತವೆ. ಇನ್ನೊಂದು ಮುಖ್ಯವೆಂದರೆ ಈ ಅಸ್ಥಿಪಂಜರವು ರಾತ್ರಿಯ ಸಮಯದಲ್ಲಿ ಕುಗ್ಗುತ್ತದೆ. ಅಂದರೆ ನೀವು ಮಲಗಿದಾಗ ನಮ್ಮ ದೇಹ 1 ಸೆಂಟಿಮೀಟರ್ಗಿಂತ ಹೆಚ್ಚು ಕಡಿಮೆ ಆಗುತ್ತದೆ. ಆಶ್ಚರ್ಯಕರ ವಿಷಯವೇನೆಂದರೆ ಮೂಳೆಗಳು ಬಲಿಷ್ಠವಾದರೂ ಅವು ಹಗುರವಾಗಿರುತ್ತವೆ. ಅಸ್ಥಿಪಂಜರಗಳು ನಿಮ್ಮ ದೇಹದ ಕೇವಲ 15% ಭಾರವನ್ನ ತಮ್ಮದಾಗಿಸಿಕೊಳ್ಳುತ್ತವೆ. ನಮ್ಮ ತಲೆ ಬುರುಡೆಯಲ್ಲಿ ಸುಮಾರು 25ರಿಂದ 30 ಮೂಳೆಗಳಿವೆ. ಅಸ್ಥಿಪಂಜರ ಮಾನವನ ದೇಹಕ್ಕೆ ಒಂದು ಆಕಾರವನ್ನ ಕೊಡುವಂತಹ ಮೂಳೆಗಳ ಸಂಕುಲನವಾಗಿದೆ. ಇದನ್ನ ಮಾನವನ ಶರೀರದ ಚೌಕಟ್ಟೆ ಎಂದು ಕರೆಯಬಹುದು. ಮನುಷ್ಯ ಹುಟ್ಟಿದಾಗ ಅಂದರೆ ಮಗುವಿನಲ್ಲಿ ಸುಮಾರು 270 ಮೂಳೆಗಳು ಇರುತ್ತವೆ. ಆದರೆ ಆ ಮಗು ಬೆಳೀತಾ ಹೋದ ಹಾಗೆ ಅಂದರೆ ಪ್ರೌಢಾವಸ್ಥೆಗೆ ಬಂದಾಗ ಮಾನವನ ದೇಹದಲ್ಲಿ 206 ಮೂಳೆಗಳು ಇರುತ್ತವೆ. ಮಾನವನ ಮಧ್ಯ ಕಿವಿಯಲ್ಲಿರುವ ಸ್ಟೇಪ್ಸ್ ಎನ್ನುವ ಮೂಳೆ ಮಾನವ ದೇಹದಲ್ಲಿ ಇರುವಂತಹ ಅತ್ಯಂತ ಚಿಕ್ಕ ಮೂಳೆಯಾಗಿದೆ. ಹಾಗೆಯೇ ತೊಡೆಯ ಎಲುಬು ಅಂದ್ರೆ ಮೂಳೆ ಅತ್ಯಂತ ಉದ್ದ ಮತ್ತು ಅತ್ಯಂತ ಬಲಿಷ್ಠವಾದಂತಹ ಮೂಳೆಯಾಗಿದೆ. ಮೂಳೆಗಳು ಕ್ಯಾಲ್ಸಿಯಂ, ರಂಜಕ, ಸೋಡಿಯಂ ಮತ್ತು ಇತರ ಖನಿಜಗಳಿಂದ ಹಾಗೂ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿವೆ. ಒಂದು ವೇಳೆ ನಮ್ಮ ಎಲುಬುಗಳು ಗಟ್ಟಿಯಾಗಿ ಇರಬೇಕೆಂದರೆ ಹೆಚ್ಚಾಗಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರುವಂತಹ ಆಹಾರಗಳನ್ನ ನಾವು ಹೆಚ್ಚಾಗಿ ಸೇವಿಸಬೇಕಾಗುತ್ತದೆ. ಮೂಳೆಗಳ ಒಳಗೆ ಕಂಡುಬರುವಂತಹ ಮೂಳೆ ಮಜ್ಜೆ ಅಂದರೆ ಬೋನ್ ಮ್ಯಾರೋ ರಕ್ತ ಕಣಗಳನ್ನ ಉತ್ಪಾದಿಸುತ್ತದೆ. ಮೂಳೆಗಳ ವಿಶೇಷತೆ ಏನೆಂದರೆ ಮೂಳೆಗಳು ಒಂದು ವೇಳೆ ಮುರಿದರೆ ಅವುಗಳು ತಮ್ಮನ್ನು ತಾವು ಹೊಂದಿಕೊಳ್ಳುವ ಹಾಗೂ ಗುಣಪಡಿಸಿಕೊಳ್ಳುವ ಸ್ವತಃ ಸಾಮರ್ಥ್ಯವನ್ನ ಕೂಡ ಹೊಂದಿವೆ. ಮೂಳೆಗಳು ಮುರಿದ ತಕ್ಷಣ ಆ ಪ್ರದೇಶದಲ್ಲಿ ರಕ್ತನಾಳಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ. ಇದು ಗುಣಪಡಿಸುವ ಪ್ರಕ್ರಿಯೆಯನ್ನು ಆರಂಭಿಸುವಲು ಮೊದಲು ಸಹಾಯ ಮಾಡುತ್ತದೆ. 21 ದಿನಗಳಲ್ಲಿ ಕಾಲಜನ್ ರೂಪುಗೊಳ್ಳುತ್ತದೆ ಮತ್ತು ಮುರಿದ ತುಣುಕುಗಳನ್ನ ಗಟ್ಟಿಯಾಗಿಸುತ್ತದೆ ಮತ್ತು ಆ ಮುರಿದ ಸ್ಥಳವನ್ನ ಇನ್ನೂ ಅವು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಹಾನಿಗೆ ಒಳಗಾದಂತಹ ಮೇಲ್ಮೈಗಳು ಒಟ್ಟಿಗೆ ಹೆಣೆದು ಹೊಸ ಮೂಳೆಯನ್ನ ರೂಪಿಸುತ್ತವೆ ಮತ್ತು ಈ ಹೊಸ ಮೂಳೆಗಳು ಮೂಲ ಮೂಳೆಗಿಂತಲೂ ಬಲವಾಗಿರುತ್ತವೆ. ಮಾನವನ ದೇಹದಲ್ಲಿ ಅರ್ಧಕ್ಕಿಂತ ಹೆಚ್ಚು ಮೂಳೆಗಳು ಕೈ ಮತ್ತು ಪಾದಗಳಲ್ಲಿರುತ್ತವೆ. ಹೀಗಾಗಿ ನಾವು ಮಾನವನ ಪಾದದಲ್ಲಿ ಬರೋಬ್ಬರಿ 26 ಮೂಳೆಗಳನ್ನ ಕಾಣಬಹುದು. ಹಾಗೆಯೇ ಮಾನವನ ಕೈಯಲ್ಲಿ ಒಟ್ಟು 54 ಮೂಳೆಗಳನ್ನ ನೋಡಬಹುದು. ಪ್ರೌಢಾವಸ್ಥೆಯ ನಂತರ ಮೂಳೆಗಳು ಉದ್ದವಾಗಿ ಬೆಳೆಯುವುದನ್ನ ನಿಲ್ಲಿಸುತ್ತವೆ. ಆದರೂ ಮೂಳೆಗಳ ಸಾಂದ್ರತೆ ಮತ್ತು ಅವುಗಳ ಬಲವು ಜೀವನ ಉದ್ದಕ್ಕೂ ಬದಲಾಗುತ್ತಾನೆ ಹೋಗುತ್ತದೆ. ಹೀಗಾಗಿ ನಾವು
ಹೆಚ್ಚಾಗಿ 13 ವಯಸ್ಸಿನಿಂದ 19ನೇ ವಯಸ್ಸಿನವರೆಗೂ ಮಕ್ಕಳು ಉದ್ದವಾಗುವುದನ್ನ ಅಂದ್ರೆ ಎತ್ತರವಾಗುವುದನ್ನ ಕಾಣಬಹುದು. ತದನಂತರ ಎತ್ತರ ಬೆಳೆಯುವುದು ನಿಂತು ಬಿಡುತ್ತದೆ. ಹೆಚ್ಚಾಗಿ ನಿಮ್ಮ ಮಕ್ಕಳು 9ನೇ ತರಗತಿಯಿಂದ ಮೊದಲನೇ PUC ಓದುವವರೆಗೂ ಹೆಚ್ಚಾಗಿ ಬೆಳೆಯುವುದನ್ನ ನಾವು ಕಾಣುತ್ತೇವೆ. ಕುತ್ತಿಗೆಯಲ್ಲಿರುವ ಹೈಡ್ ಮೂಳೆ ವಿಶೇಷವಾಗಿದೆ, ಏಕೆಂದರೆ ಇದು ಯಾವುದೇ ಮೂಳೆಗೆ ಸಂಪರ್ಕ ಹೊಂದಿಲ್ಲದ ಏಕೈಕ ಮೂಳೆಯಾಗಿದೆ. ಅಸ್ಥಿಪಂಜರದಲ್ಲಿ ಮೂಳೆಯ ದ್ರವ್ಯರಾಶಿಯು ಸುಮಾರು 30 ವಯಸ್ಸಿನ ಹೊತ್ತಿಗೆ ಗರಿಷ್ಠ ಸಾಂದ್ರತೆಯನ್ನ ಪಡೆಯುತ್ತದೆ. ಅಸ್ಥಿಪಂಜರವನ್ನ ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ನಮ್ಮ ಸೊಂಟದ ಮೇಲಿರುವ ಭಾಗ, ಇದನ್ನ ಆಕ್ಸಿಯಲ್ ಅಸ್ಥಿಪಂಜರ ಎಂದು ಕರೆಯಲಾಗುತ್ತದೆ. ಸೊಂಟದ ಕೆಳಭಾಗವನ್ನ ಅಪೆಂಡಿಕ್ಯುಲರ್ ಅಸ್ಥಿಪಂಜರ ಎಂದು ಕರೆಯಲಾಗುತ್ತದೆ. ಮೇಲಿನ ಭಾಗದಲ್ಲಿ ಹೆಚ್ಚಾಗಿ ಬೆನ್ನೆಲುಬು, ಪಕ್ಕೆಲುಬು ಮತ್ತು ತಲೆಬುರುಡೆ ಕಾಣುತ್ತದೆ. ಕೆಳಗಿನ ಭಾಗದಲ್ಲಿ ನಮ್ಮ ಸೊಂಟ, ಕೈ ಮತ್ತು ಕಾಲುಗಳು ಒಳಗೊಂಡಿರುತ್ತವೆ. ಯಾವ ಮೂಳೆಗಳು ಆಕ್ಸಿಯಲ್ ಪಂಜರಕ್ಕೆ ಅಂಟಿಕೊಂಡಿರುತ್ತವೋ ಅದಕ್ಕೆ ಅಪೆಂಡಿಕ್ಯುಲರ್ ಅಸ್ಥಿಪಂಜರ ಎಂದು ಕರೆಯಲಾಗುತ್ತದೆ. ಮಾನವನ ಅಸ್ಥಿಪಂಜರ ಇತರ ಅನೇಕ ಪ್ರಾಣಿಗಳಿಗಿಂತ ಲಿಂಗ ಸಂಬಂಧಿತ ವ್ಯತ್ಯಾಸಗಳು ಇಲ್ಲವಾದರೂ ತಲೆ, ಬುರುಡೆ, ಸೊಂಟ, ಹಲ್ಲುಗಳ ರಚನೆ, ಮೂಳೆಗಳ ಉದ್ದ, ಲಿಂಗಗಳ ನಡುವೆ ಸೂಕ್ಷ್ಮ ವ್ಯತ್ಯಾಸವನ್ನ ಕಾಣಬಹುದು. ಆದರೆ ಮಾನವನ ಅಸ್ಥಿಪಂಜರದಲ್ಲಿ ಇದು ಹೆಣ್ಣಿನ ಅಸ್ಥಿಪಂಜರ ಅಥವಾ ಇದು ಗಂಡಿನ ಅಸ್ಥಿಪಂಜರ ಎಂದು ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ, ಅದರಲ್ಲೂ ಇದನ್ನ ಸಂಶೋಧನೆ ಮಾಡುವವರಿಗೆ ಮಾತ್ರ ಇದು ಗಂಡಿನ ಮತ್ತು ಹೆಣ್ಣಿನ ಅಸ್ಥಿಪಂಜರದ ವ್ಯತ್ಯಾಸವನ್ನ ಮಾಡಬಹುದು. ಸಾಮಾನ್ಯವಾಗಿ ಸ್ತ್ರೀ ಅಸ್ಥಿಪಂಜರ ಅಂಶಗಳು ಪುರುಷ ಅಸ್ಥಿಪಂಜರ ಅಂಶಗಳಿಗಿಂತ ಚಿಕ್ಕದಾಗಿ ಮತ್ತು ಕಡಿಮೆ ದೃಢವಾಗಿ ಇರುವುದನ್ನ ನಾವು ಗಮನಿಸಬಹುದು. ಮಗುವಿನ ಜನನಕ್ಕೆ ಅನುಗುಣವಾಗುವುದಕ್ಕೆ ಸ್ತ್ರೀ ಸೊಂಟವು ಪುರುಷ ಸೊಂಟಕ್ಕಿಂತ ಭಿನ್ನವಾಗಿರುತ್ತದೆ. ಮಾನವನ ಅಸ್ಥಿಪಂಜರದಲ್ಲಿ 80ಕ್ಕೂ ಹೆಚ್ಚು ಮೂಳೆಗಳು ಬೆನ್ನೆಲುಬಿನಲ್ಲಿ ನಾವು ಕಾಣಬಹುದು. ಹಾಗೆಯೇ ಪಕ್ಕೆಲುಬಿನಲ್ಲಿ 12 ಮೂಳೆಗಳಿದ್ದರೆ ತಲೆಬುರುಡೆಯಲ್ಲಿ 22ರಿಂದ 27 ಮೂಳೆಗಳನ್ನ ಕಾಣಬಹುದು. ಮಾನವ ನೇರವಾಗಿ ನಿಲ್ಲುವುದಕ್ಕೆ ಆಕ್ಸಿಯಲ್ ಅಸ್ಥಿಪಂಜರ ಸಹಕರಿಸುತ್ತದೆ. ಇದು ಮೇಲಿನ ಭಾಗಗಳಾದ ತಲೆ, ಪಕ್ಕೆಲುಬು, ಕೈಗಳ ಭಾರವನ್ನ ಕಾಲುಗಳಿಗೆ ಹಿಪ್ ಜಾಯಿಂಟ್ ಮೂಲಕ ಪ್ರಸಾರ ಮಾಡುತ್ತದೆ. ಮಾನವ ಕೇವಲ ತಮ್ಮ ಆಕ್ಸಿಯಲ್ ಅಸ್ಥಿಪಂಜರ ಮೂಲಕ ಜೀವನ ನಡೆಸಲು ಸಾಧ್ಯವೇ ಇಲ್ಲ. ಮಾನವ ನಡೆಯಲು ಹಾಗೂ ಕೆಲಸಗಳನ್ನು ಮಾಡಲು ಅಪೆಂಡಿಕ್ಯುಲರ್ ಅಸ್ಥಿಪಂಜರ ಬೇಕೇ ಬೇಕು. ಅಪೆಂಡಿಕ್ಯುಲರ್ ಅಸ್ಥಿಪಂಜರದಲ್ಲಿ 126 ಮೂಳೆಗಳಿರುತ್ತವೆ. ಮಾನವನ ಅಸ್ಥಿಪಂಜರವು 6 ಪ್ರಮುಖ ಕಾರ್ಯಾಚರಣೆಗಳನ್ನ ನಿರ್ವಹಿಸುತ್ತದೆ. ಮೊದಲನೆಯದು, ಮಾನವನಿಗೆ ದೇಹ ನೇರವಾಗಿ ನಿಲ್ಲಲು ಬೆಂಬಲ ನೀಡುತ್ತದೆ. ದೇಹದ ಚಲನವಲನೆಯನ್ನ ನೋಡಿಕೊಳ್ಳುತ್ತದೆ. ಮೇಲಾಗಿ ಎಲ್ಲಾ ಅಂಗಗಳಿಗೆ ಇದು ರಕ್ಷಣೆಯನ್ನ ನೀಡುತ್ತದೆ. ಅದು ನಿಮ್ಮ ಹೃದಯವಾಗಿರಬಹುದು ಅಥವಾ ಕಣ್ಣಾಗಿರಬಹುದು. ಮೂಳೆಗಳ ನಡುವಿನ ಕೀಲುಗಳು ಚಲನೆ ವಲನೆಗೆ ಅವಕಾಶ ಮಾಡಿಕೊಡುತ್ತವೆ. ನಿಜ ಹೇಳಬೇಕೆಂದರೆ ಈ ಕೀಲುಗಳು ನಮ್ಮ ದೇಹದಲ್ಲಿ ನಟ್ಟು ಬೋಲ್ಟಿನ ಹಾಗೆ ಕೆಲಸ ಮಾಡುತ್ತವೆ. ಇವು ವಯಸ್ಸಾದಂತೆ ಸವಿಯಲು ಕೂಡ ಆರಂಭಗೊಳ್ಳುತ್ತವೆ. ಇದೇ ಕಾರಣ ನಾವು ಅದರಲ್ಲೂ ಹೆಚ್ಚಾಗಿ ಕ್ಯಾಲ್ಸಿಯಂ ಕಡಿಮೆ ಆದಾಗ ಇವು ಸವಿಯೋದನ್ನ ಸಹಜವಾಗಿ ನೋಡಬಹುದು. ಇದೇ ಕಾರಣ ನಾವು ಇವುಗಳನ್ನ ಹೆಚ್ಚಾಗಿ ಹೆಂಗಸರ ಮೂಳೆಯಲ್ಲಿ ಸವಿಯುವಿಕೆಯನ್ನ ಹೆಚ್ಚಾಗಿ ಕಾಣಬಹುದು. ಅಸ್ಥಿಪಂಜರ ನಮ್ಮ ಅನೇಕ ಪ್ರಮುಖ ಆಂತರಿಕ ಅಂಗಗಳಿಗೆ ಹಾನಿಯಾಗದಂತೆ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಒಂದು ಕವಚದ ಹಾಗೆ ಕೆಲಸ ಮಾಡುತ್ತದೆ. ಮಾನವನ ತಲೆಬುರುಡೆಯು ಮಾನವನ ಮೆದುಳು, ಕಣ್ಣು, ಕಿವಿಗಳನ್ನ ರಕ್ಷಿಸುತ್ತದೆ. ಮಾನವನ ಪಕ್ಕೆಲುಬು, ಬೆನ್ನೆಲುಬು ಮತ್ತು ಮಾನವನ ಎದೆ ಮೂಳೆಗಳು ಮಾನವನ ಶ್ವಾಸಕೋಶ, ಹೃದಯ ಮತ್ತು ಪ್ರಮುಖ ರಕ್ತ ಚಲನವಲನ ವ್ಯವಸ್ಥೆಯನ್ನ ರಕ್ಷಿಸಲು ಸಹಾಯ ಮಾಡುತ್ತದೆ. ನಿಮ್ಮ ನಾಲಿಗೆಯ ಕೆಳಗಡೆ ಒಂದು ತೇಲುವ ಮೂಳೆ ಇದೆ. ಇದು ಅರ್ಧ ಚಂದ್ರಾಕಾರದ ಆಕಾರವನ್ನ ಹೊಂದಿದೆ. ಇದು ಮಾನವನ ನಾಲಿಗೆಯನ್ನ ಹಿಡಿದಿಟ್ಟುಕೊಂಡು ಮಾತನಾಡಲು ಮತ್ತು ನುಂಗಲು ಸಹಾಯ ಮಾಡುತ್ತದೆ. ವಿಶೇಷತೆ ಏನೆಂದರೆ ಇದು ಬೇರೆ ಯಾವುದೇ ಮೂಳೆಗೆ ಸಂಪರ್ಕ ಹೊಂದಿಲ್ಲ. ವಿಚಿತ್ರ ಏನೆಂದರೆ ನಮ್ಮ ದೇಹದ 20% ಆಕ್ಸಿಜನ್ ಅನ್ನ ನಮ್ಮ ಎಲುಬಿನಲ್ಲಿ ಇರುವಂತಹ ಬೋನ್ ಮ್ಯಾರೋ ಕನ್ಸ್ಯೂಮ್ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಮೂಳೆಗಳು ದೇಹದ 99% ಕ್ಯಾಲ್ಸಿಯಂ ಅನ್ನ ಬಳಸಿಕೊಳ್ಳುತ್ತದೆ. ಮೂಳೆಗಳಲ್ಲಿ ವಯಸ್ಸಾದಂತೆ ಕೊಲಾಜಿನ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದೇ ಕಾರಣ ಅವು ವಯಸ್ಸಾದಂತೆ ಮೂಳೆಗಳ ಶಕ್ತಿ ಕೂಡ ಕಡಿಮೆ ಆಗುತ್ತದೆ. ಮೂಳೆಗಳ ನಡುವೆ ಇರುವಂತಹ ಸಾಂದ್ರತೆ 50 ವರ್ಷಗಳ ನಂತರ ಕಡಿಮೆ ಆಗುತ್ತಾನೆ ಹೋಗುತ್ತದೆ. ಇದೇ ಕಾರಣ ವಯಸ್ಸಾದಂತೆ ಮೂಳೆಗಳಲ್ಲಿ ನಾವು ನೋವುಗಳನ್ನ ಕೂಡ ಕಾಣಲು ಆರಂಭಿಸುತ್ತೇವೆ. ಹೀಗಾಗಿ ವಯಸ್ಸಾದ ಮೇಲೆ ಹೆಚ್ಚು ಕಡಿಮೆ ಮೂಳೆಗಳು ಮುರಿದರೆ ಅವುಗಳನ್ನ ಹೊಂದಿಕೊಳ್ಳಲು ಹಲವಾರು ದಿನಗಳೇ ಬೇಕಾಗುತ್ತವೆ. ಮೂಳೆಗಳು ಚಿಕ್ಕವರಿದ್ದಾಗ ಮುರಿದರೆ ಅವು ಬೇಗ ಒಂದಕ್ಕೊಂದು ಹೊಂದಿಕೊಳ್ಳುತ್ತವೆ. ಮೂಳೆಗಳನ್ನ ನೋಡಿಯೇ ಫಾರೆನ್ಸಿಕ್ ತಜ್ಞರು ಆ ಮನುಷ್ಯನ
ಮನುಷ್ಯನ ವಯಸ್ಸು ಅದು ಮತ್ತು ಲಿಂಗವನ್ನ ಅಂದಾಜು ಮಾಡುತ್ತಾರೆ. ಹೀಗಾಗಿ ಯಾವುದೇ ಒಂದು ದುರ್ಘಟನೆ ಆದಾಗ, ಅಂದರೆ ದುರ್ಘಟನೆಯಿಂದ ಸಾವಾದಾಗ ಅಥವಾ ಯಾವುದೇ ಒಂದು ಕೊಲೆ ಆದಾಗ ಅಪರಿಚಿತ ವ್ಯಕ್ತಿಯನ್ನು ಗುರುತಿಸಿಕೊಳ್ಳಲು ಪೊಲೀಸರು ಮೊದಲು ಫಾರೆನ್ಸಿಕ್ ಟೀಮ್ ಅನ್ನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಲು ಹೇಳುತ್ತಾರೆ. ಇದರಿಂದಲೇ ಒಬ್ಬ ವ್ಯಕ್ತಿಯ ವಯಸ್ಸು, ಅದು ಗಂಡು ಮತ್ತು ಹೆಣ್ಣು, ಹಾಗೂ ಎಷ್ಟು ದಿನದ ಹಿಂದೆ ಈ ಒಬ್ಬ ವ್ಯಕ್ತಿ ಸಾವಾಗಿದೆ ಅಂತ ಇವುಗಳ ಮೂಲಕ ಕಂಡುಹಿಡಿಯುತ್ತಾರೆ. ವಿಚಿತ್ರ ಏನೆಂದರೆ ಮೂಳೆಗಳ DNA ಮೂಲಕವೇ ಸಾವಿರಾರು ವರ್ಷಗಳ ಅಸ್ಥಿಪಂಜರವನ್ನ, ಅವುಗಳ ವಯಸ್ಸನ್ನು ಕೂಡ ಕಂಡುಹಿಡಿಯುತ್ತಾರೆ. ಇತ್ತೀಚೆಗಷ್ಟೇ ಜರ್ಮನಿಯಲ್ಲಿ 1400 ವರ್ಷಗಳ ಹಿಂದಿನ ಅಸ್ಥಿಪಂಜರವನ್ನ ಕಂಡುಹಿಡಿದು ಇದು ಗಂಡು ಮತ್ತು ಹೆಣ್ಣು ಮತ್ತು ಅದರ ವಯಸ್ಸನ್ನು ಕೂಡ DNA ಮೂಲಕವೇ ಗುರುತಿಸಲಾಗಿತ್ತು. ನೋಡಿದಿರ ಸ್ನೇಹಿತರೆ, ಅಸ್ಥಿ ಪಂಜರಗಳು ಏನೆಲ್ಲ ರಹಸ್ಯವನ್ನ ಒಬ್ಬ ಮನುಷ್ಯನ ಬಗ್ಗೆ ಬಿಚ್ಚಿಡುತ್ತವೆ ಅಂತ. ಅಸ್ಥಿ ಪಂಜರದ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.